ನಾರಾಯಣಪುರದೊಡೆಯ ಮಹತೋಬಾರ ಮಹಾಲಿಂಗೇಶ್ವರನ ಸನ್ನಿಧಾನದಲ್ಲಿ ಪ್ರತಿ ಸೋಮವಾರವೂ ಭಕ್ತ ಜನಸಾಗರ ತುಂಬಿ ತುಳುಕ್ತಾ ಇರುತ್ತೆ. ಆದರೆ ಈ ಸೋಮವಾರ ಅತ್ಯಂತ ವಿಶೇಷವಾಗಿ ನಿನ್ನೆ ನಡೆದಂತಹ ಗ್ರಹಣದ ದೋಷ ಪರಿಹಾರಾರ್ಥವಾಗಿ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸಿ ವಿವಿಧ ಪೂಜೆ ಪುನಸ್ಕಾರಗಳನ್ನು ಸಲ್ಲಿಸಿದ್ದಾರೆ. ಅದರಲ್ಲೂ ಇವತ್ತು ವಿಶೇಷವಾಗಿ ತುಪ್ಪದ ದೀಪ ಸೇವೆ ಹಾಗೆ ಎಳ್ಳೆಣ್ಣೆ ಸೇವೆಗಳು ಮಹಾಲಿಂಗೇಶ್ವರನ ದೇವಾಲಯದಲ್ಲಿ ನಡೆದಿರುವಂಥದ್ದು. ಹಾಗೆ ಪ್ರತಿದಿನದಂತೆ ಭಕ್ತಾದಿಗಳು ಪ್ರತಿದಿನ ಬರುವಂತಹ ಭಕ್ತಾದಿಗಳು ಕೂಡ ಈ ದಿನ ವಿಶೇಷವಾಗಿ ಆಗಮಿಸಿ ಸೇವೆಗಳನ್ನು ಸಲ್ಲಿಸಿದ್ದಾರೆ. ಅದಕ್ಕಿಂತಲೂ ವಿಶೇಷವಾಗಿ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಪ್ರತಿದಿನ ಕೂಡ ಅತ್ಯಂತ ವಿಶೇಷವಾಗಿ ಅನ್ನದಾನ ಸೇವೆ ನಡೀತಾ ಇರುತ್ತೆ. ಇವತ್ತು 6,000ಕ್ಕೂ ಮಿಕ್ಕಿ ಭಕ್ತಾದಿಗಳು ಇಲ್ಲಿ ಅನ್ನದಾನ ಸೇವೆಯನ್ನು ಸ್ವೀಕರಿಸಿರುವಂಥದ್ದು. ಬನ್ನಿ ಈ ದಿನದ ದೇವಳದ ವಿಶೇಷತೆಗಳೇನು, ಆಗಮಿಸಿರುವಂತಹ ಭಕ್ತರ ಮನದಾಳದ ಮಾತುಗಳೇನು, ಇವೆಲ್ಲವನ್ನ ತಿಳ್ಕೊಂಬರೋಣ ಬನ್ನಿ. ಇವತ್ತು ಪುತ್ತೂರು ಮಹತೋಬಾರ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಗ್ರಹಣದ ಮರುದಿವಸ ಇವತ್ತು 7ರಿಂದ 8,000 ಭಕ್ತರು ಇವತ್ತು ಸೇರಿದ್ದಾರೆ. ಬೆಳಿಗ್ಗೆ 6 ಗಂಟೆಯಿಂದಲೇ ಭಕ್ತರ ಸಂಖ್ಯೆ ಸೇವೆಯನ್ನು ಮಾಡುವುದರಲ್ಲಿ ಎಳ್ಳೆಣ್ಣೆ ಆಗಿರಲಿ, ತುಪ್ಪದ ದೀಪ ಆಗಲಿ, ಇನ್ನಿತರ ರುದ್ರಾಭಿಷೇಕ, ಅಪ್ಪ ಕಜ್ಜಾಯ, ಪಂಚಕಜ್ಜಾಯ ಇದನ್ನೆಲ್ಲ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ಮಾಡಿರುತ್ತಾರೆ. ಅದಲ್ಲದೆ ನಾವು ಒಂದು 4 ಕಡೆ ಅರ್ಚಕರನ್ನು ತೀರ್ಥ ಪ್ರಸಾದ ಕೊಡಲಿಕ್ಕೆ ಮಾಡಿದ್ದೇನೆ. ಮತ್ತು 3 ಕಂಪ್ಯೂಟರು 6:30-7 ಗಂಟೆಯಿಂದಲೇ ಸ್ಟಾರ್ಟ್ ಮಾಡಿದ್ದೇವೆ. ಮತ್ತು 3-4 ಕಡೆ ಪ್ರಸಾದ ಕೊಡುವ ವ್ಯವಸ್ಥೆ ಮಾಡಿದ್ದೇವೆ. ಮತ್ತು 12ವರೆಗೆ ಪೂಜೆಯಾಗಿ ಈಗ ಅನ್ನ ಪ್ರಸಾದ ಆಗ್ತಾ ಉಂಟು. 6ರಿಂದ 7,000 ಭಕ್ತಾದಿಗಳು ಇಲ್ಲಿ ಕಾಣ್ತಾರೆ. ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ಮಹಾಲಿಂಗೇಶ್ವರ ದೇವಸ್ಥಾನಕ್ಕೆ ಭಕ್ತರು ಆಗಮಿಸಿ ಅವರವರ ಸೇವೆಯನ್ನು ಮಾಡಿದ್ದಾರೆ. ಎಲ್ಲರ ಮನಸ್ಸು ಇಷ್ಟಾರ್ಥವಾಗಿ ಎಲ್ಲರ ಅವರವರಿಗೆ ಬೇಕಾದಾಗೆ ಇಲ್ಲಿ ನಾವು ಎಲ್ಲ ವ್ಯವಸ್ಥೆಯನ್ನು ನಮ್ಮ ಸಮಿತಿಯಿಂದ ನಾವು ಇವತ್ತು ಮಾಡಿದ್ದೇವೆ. ಏನು ವಿಶೇಷತೆ ಇರಲಿಲ್ಲ ಈ ಸಲ. ಅಂದರೆ ಶುದ್ಧ ಎಳ್ಳೆಣ್ಣೆ, ತುಪ್ಪ ಮತ್ತು ಬೇರೆ ಯಾವುದೇ ವಿಶೇಷತೆ ಅಂತೇಳಿ ನಾವು ಮಾಡಲಿಲ್ಲ. ಭಕ್ತರ ಸಂಖ್ಯೆ ಜಾಸ್ತಿಯಾಗಿದೆ, ಸೇವೆಗಳ ಸಂಖ್ಯೆಯೂ ಜಾಸ್ತಿಯಾಗಿದೆ. ಎಲ್ಲರ ಇಷ್ಟಾರ್ಥವನ್ನು ಆ ಮಹಾಲಿಂಗೇಶ್ವರ ದೇವರು ಪೂರೈಸಲಿ ಅಂತೇಳಿ ಈ ಸಂದರ್ಭದಲ್ಲಿ ಮಹಾಲಿಂಗೇಶ್ವರ ದೇವರ ಹತ್ರ ನಾನು ಪ್ರಾರ್ಥಿಸ್ತೇನೆ. ನಾನು ಕಿಟ್ಟಣ್ಣಗೌಡ, ಬಪ್ಪೊಡಿಗೆ, ಪುತ್ತೂರು. ಈ ದಿನ ಚಂದ್ರಗ್ರಹಣ ನಿನ್ನೆ ರಾತ್ರಿ ಆಗಿ ಇವತ್ತು ಈ ಮಹಾಲಿಂಗೇಶ್ವರ ದೇವಸ್ಥಾನಕ್ಕೆ ಭಕ್ತಾದಿಗಳು ಎಲ್ಲರೂ ಬಂದಿದ್ದಾರೆ. ನಾನು ಕೂಡ ಓರ್ವ ಭಕ್ತನಾಗಿಯೇ ನಾನು ಬಂದಿದ್ದೇನೆ. ಇವತ್ತಿನ ಒಂದು ಜನಸಂದಣಿಯನ್ನು ನೋಡುವಾಗ ಭಾರಿ ವಿಚಿತ್ರ ಕಾಣ್ತದೆ. ನಿನ್ನೆ ರಾತ್ರಿ ಚಂದ್ರಗ್ರಹಣ ಆಗಿ ಇವತ್ತು ಸ್ನಾನ ಎಲ್ಲ ಮಾಡಿ ಎಲ್ಲ ಮಹಾಲಿಂಗೇಶ್ವರ ದೇವಸ್ಥಾನಕ್ಕೆ ಬಂದು ಅವರ ಪೂಜೆ ಪುರಸ್ಕಾರ ಎಲ್ಲ ಮಾಡಿ ಈಗ ಊಟದ ಸರದಿಯಲ್ಲೆಲ್ಲ ನಿಂತುಕೊಂಡಿದ್ದಾರೆ. ಇಷ್ಟು ಜನಸಂದಣಿಯನ್ನು ಸೇರಿ ಸಾಧಾರಣ ಒಂದು 3,500 ಸಾವಿರ ಜನ ಇಲ್ಲಿ ಸೇರಿದ್ದಾರೆ. ಇಷ್ಟು ಜನ ಸೇರಿದ್ದನ್ನು ನಾನು ನೋಡಲೇ ಇಲ್ಲ. ಆದರೆ ದೇವರ ಮೇಲೆ ಪ್ರೀತಿ ಭಕ್ತಿ ಇದ್ದೇ ಇದೆಲ್ಲ ಆಗುವುದು ಅಂತೇಳಿ ನನ್ನ ಭಾವನೆ. ನಿನ್ನೆ ದಿನ ಚಂದ್ರಗ್ರಹಣದ ಪ್ರಯುಕ್ತ ಏನು ಆ ಸಂದರ್ಭದಲ್ಲಿ ನಡೆದಿರ್ತಕ್ಕಂಥ ನಕ್ಷತ್ರ ರಾಶಿಗೆ ಸಂಬಂಧಪಟ್ಟಿರ್ತಕ್ಕಂಥ ದೋಷಗಳ ನಿವಾರಣೆಗೋಸ್ಕರ ಇರ್ಬೋದು, ಶಿವನ ಧ್ಯಾನವನ್ನು ಮಾಡಬೇಕು. ಅದಕ್ಕೋಸ್ಕರ ಈ ಮಹತೋಬಾರ ಮಹಾಲಿಂಗೇಶ್ವರನ ಸನ್ನಿಧಿಯಲ್ಲಿ ಬಂದರೆ ನಮ್ಮೆಲ್ಲ ದೋಷಗಳು ನಿವಾರಣೆ ಆಗ್ತದೆ ಅಂತ ಹೇಳುವಂಥ ಒಂದು ಸಂಕಲ್ಪ ಮತ್ತು ಆ ನಂಬಿಕೆಯ ಆಧಾರದಲ್ಲಿ ಇವತ್ತು ಸಹಸ್ರಾರು ಭಕ್ತರು ಈ ಮಹಾಲಿಂಗೇಶ್ವರ ದೇವಸ್ಥಾನಕ್ಕೆ, ಪುತ್ತೂರು ಮಹಾಲಿಂಗೇಶ್ವರ ದೇವಸ್ಥಾನವನ್ನು ಭಕ್ತಿ ಶ್ರದ್ಧೆಯಿಂದ ಆರಾಧನೆ ಮಾಡಿಕೊಂಡು ಇವತ್ತು ಸೇರಿದ್ದಾರೆ. ಎಲ್ಲ ಭಕ್ತರು ಇವತ್ತು ವಿಶೇಷವಾಗಿ ಸೋಮವಾರ ಶಿವನಿಗೆ ಅತ್ಯಂತ ಪ್ರಿಯವಾಗಿರ್ತಕ್ಕಂಥ ದಿನವೂ ಹೌದು ಮತ್ತು ಚಂದ್ರಗ್ರಹಣದ ಮರುದಿನ
ಇವತ್ತು ಸಾವಿರಾರು ಜನ ಬಂದು ಇಲ್ಲಿ ಸೇವೆಯನ್ನು ಅರ್ಚನೆಯನ್ನು ಮಾಡಿಸಿಕೊಂಡು ಪ್ರಸಾದವನ್ನು ಸ್ವೀಕರಿಸಿಕೊಂಡು ಹೋಗಿದ್ದಾರೆ. ಬಹಳ ಜನರ ನಂಬಿಕೆ, ಭಾವನೆಗಳಿಗೆ, ಶ್ರದ್ಧೆಗಳಿಗೆ ಶಕ್ತಿಯನ್ನು ಕೊಡುವಂಥ, ಪುಷ್ಟಿಯನ್ನು ಕೊಡುವಂಥ, ಫಲವನ್ನು ಕೊಡುವಂಥ ಈ ಕ್ಷೇತ್ರ ಇವತ್ತು ಬಹಳ ಜನಸಂದಣಿಯಿಂದ ಕೂಡಿದೆ. ಮತ್ತು ಇವತ್ತು ಪುತ್ತೂರಿನ ಶ್ರೀ ಮಹಾಲಿಂಗೇಶ್ವರ ನಮ್ಮೆಲ್ಲರನ್ನ ಬೆಳಗಿಸ್ತಾ ಇದ್ದಾನೆ ಮತ್ತು ತಾನು ಪ್ರಜ್ವಲಿಸ್ತಾ ಇದ್ದಾನೆ, ನಮ್ಮೆಲ್ಲರಿಗೂ ಆಶೀರ್ವಾದ, ಅನುಗ್ರಹವನ್ನು ಮಾಡ್ತಾನೆ ಅಂತ ಹೇಳುವಂಥ ನಂಬಿಕೆ ನಮ್ಮದು. ಅದಕ್ಕೋಸ್ಕರ ಇವತ್ತು ನೂರಾರು ಜನ, ಸಾವಿರಾರು ಜನ ಸಂಖ್ಯೆಯಲ್ಲಿ ಇವತ್ತು ಭಕ್ತರು ಸೇರಿದ್ದಾರೆ. ಎಲ್ರಿಗೂ ಭಗವಂತನ ಅನುಗ್ರಹ ಪ್ರಾಪ್ತಿಯಾಗಲಿ ಅಂತ ಹೇಳುವಂಥ ಪ್ರಾರ್ಥನೆ ನಮ್ಮದು. ಭಕ್ತರ ಸಕಲ ಕಷ್ಟ ಕಾರ್ಪಣ್ಯಗಳನ್ನು ನಿವಾರಿಸುವಂತಹ ಪುರದೊಡೆಯ ಮುಕ್ಕಣ್ಣ ಮಹತೋಭಾರ ಮಹಾಲಿಂಗೇಶ್ವರ ದೇವರಿಗೆ ಈ ದಿನ ಒಂಥರ ಜಾತ್ರಾ ಸಂಭ್ರಮ ಅಂತಲೇ ಹೇಳ್ಬೋದು. ಈ ದಿನ ಅತ್ಯಂತ ಅಧಿಕ ಸಂಖ್ಯೆಯಲ್ಲಿ, ಸಹಸ್ರಾರು ಸಂಖ್ಯೆಯಲ್ಲಿ ಮಹಾಲಿಂಗೇಶ್ವರ ದೇವರಿಗೆ ರುದ್ರಾಭಿಷೇಕ ಸೇವೆ, ಎಳ್ಳೆಣ್ಣೆ ಸೇವೆ, ಹಾಗೆ ತುಪ್ಪದ ದೀಪದ ಸೇವೆ ನಡೆದಿರುವಂಥದ್ದು ವಿಶೇಷ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಕ್ಯಾಮ್ರಾ ಪರ್ಸನ್ ಅಶ್ವಥ್ ಶೆಟ್ಟಿ ಜೊತೆ ಲೋಕೇಶ್ ಹಾಗೆ ಹೇಮಾ ಜಯರಾಮ್, ಸುದ್ದಿ ನ್ಯೂಸ್ ಪುತ್ತೂರು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. ನವರತ್ನ ಎಲೆಕ್ಟ್ರಿಕಲ್ ಅಂಡ್ ಪ್ಲಂಬಿಂಗ್ 25 ವರ್ಷಗಳಿಂದ ನಂಬಿಕೆ, ಗುಣಮಟ್ಟದೊಂದಿಗೆ ವಿಶ್ವಾಸಾರ್ಹ ಸೇವೆ. ಒಂದೇ ಸೂರಿನಡಿ ಅತ್ಯಂತ ಕಡಿಮೆ ಬೆಲೆಗೆ ಗುಣಮಟ್ಟದ ವಸ್ತುಗಳು. ಎಲೆಕ್ಟ್ರಾನಿಕ್ಸ್, ಪ್ಲಂಬಿಂಗ್, ಹಾರ್ಡ್ವೇರ್, ಹೋಮ್ ಅಪ್ಲಯನ್ಸಸ್, ಸ್ಯಾನಿಟರಿ, ಎಲ್ಇಡಿ ಲೈಟ್ಸ್. ನವರತ್ನ ಎಲೆಕ್ಟ್ರಿಕಲ್ ಅಂಡ್ ಪ್ಲಂಬಿಂಗ್, ಸಚಿನ್ ಟ್ರೇಡರ್ಸ್ನ ಮುಂಭಾಗ, ಮುಖ್ಯ ರಸ್ತೆ, ದರ್ಬೆ, ಪುತ್ತೂರು. ಸಂಪರ್ಕಿಸಿ 9003814451 9945521951 990178461.